ಮಲಾರ್ ಇದರ ಪರವಾಗಿ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಪ್ರೌಢಶಾಲೆ ಪಾವೂರು ಇದರ ಮುಖ್ಯೋಪಾಧ್ಯಾಯರು ಶ್ರೀಯುತ ಪ್ರಶಾಂತ್ ಸರ್ ಹಾಗೆ ಎಲ್ಲ ಅಧ್ಯಾಪಕ ವೃಂದದವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿ ಕಾರ್ಯಕ್ರಮವನ್ನು ಶಾಲೆಯ ಸಭಾಂಗಣದಲ್ಲಿ ನಡೆಸಲು ಅನುಮತಿಯನ್ನು ನೀಡಿದ್ದಾರೆ. ಅವರಿಗೆ ನಾನು ಸಂಘದ ಎಲ್ಲ ಕಾರ್ಯಕರ್ತರ ಪರವಾಗಿ ಪ್ರಥಮವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾದ್ ಫೌಂಡೇಶನ್ ಸಂಸ್ಥೆ ಹುಟ್ಟಿಕೊಂಡು ಸುಮಾರು 5 ವರ್ಷಗಳಾಗ್ತಾ ಬಂತು. ಕಳೆದ 4 ವರ್ಷಗಳಿಂದಲೂ ಕೂಡ ಯಾದ್ ಫೌಂಡೇಶನ್ ಮಲಾರ್ ಪಾವೂರು ಗ್ರಾಮದ ವಿವಿಧ ಶಾಲೆಗಳ ಅನೇಕ ವಿದ್ಯಾರ್ಥಿಗಳಿಗೆ ಕಳೆದ 4 ವರ್ಷಗಳಿಂದ ಉಚಿತ ಪುಸ್ತಕವನ್ನು ವಿತರಿಸುತ್ತಾ ಬಂದಿದೆ. ಕಳೆದ 4 ವರ್ಷಗಳಲ್ಲಿ ನಾವು ವಿದ್ಯಾರ್ಥಿಗಳಿಂದ ಅಥವಾ ಹೆತ್ತವರಿಂದ ಪ್ರತ್ಯೇಕ ಪುಸ್ತಕದ ಚೀಟಿಗಳನ್ನು ಪಡೆದು ಒಂದು ಖಾಸಗಿ ಸಮಾರಂಭ ಮಾಡಿ ಎಲ್ಲರಿಗೂ ಪುಸ್ತಕ ವಿತರಿಸ್ತಾ ಇದ್ದೀವಿ. ಆದರೆ ಈ ವರ್ಷ ನಮ್ಮ ಸಂಘದ ಉದ್ದೇಶದಂತೆ ಪ್ರತಿ ಶಾಲೆಯ ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಅಲ್ಲಿನ ಅಧ್ಯಾಪಕ ವೃಂದದವರಿಂದ ಆ ಶಾಲೆಯಲ್ಲಿ ಯಾರಿಗೆ ಪುಸ್ತಕದ ಅವಶ್ಯಕತೆ, ಅಂದ್ರೆ ಎಲ್ಲರಿಗೂ ಪುಸ್ತಕದ ಅವಶ್ಯಕತೆ ಇದೆ, ಆದರೂ ಪುಸ್ತಕ ಕೊಳ್ಳಲು ತೀರಾ ಹಿಂದುಳಿದವರನ್ನು ಗುರುತಿಸಿ ಅವರ ಲಿಸ್ಟ್ ಅನ್ನು ಕೊಡಿ ಎಂದು ಕೇಳಿದಾಗ ಪಾವೂರು ಗ್ರಾಮದ ಸುಮಾರು 4 ಶಾಲೆಗಳಲ್ಲಿ ನಮಗೆ ಸುಮಾರು 380ಕ್ಕೂ ಅಧಿಕ ವಿದ್ಯಾರ್ಥಿಗಳ ಲಿಸ್ಟ್ ನಮಗೆ ಸಿಕ್ಕಿದೆ. ಯಾದ್ ಫೌಂಡೇಶನ್ ಮಲಾರ್ ಎಂಬ ಸಂಸ್ಥೆಯು ಕಳೆದ 5 ವರ್ಷಗಳಿಂದ ಪಾವೂರು ಗ್ರಾಮದಾದ್ಯಂತ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದು ಗ್ರಾಮದ ಪ್ರತಿಯೊಬ್ಬರ ಮನೆ ಮಾತಾಡಿದ್ದಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಇದೆ. ಯಾಕೆಂದ್ರೆ ಈ ಸಂಘವು ಪ್ರಾರಂಭಿಸುವಾಗ ನಮ್ಮಲ್ಲಿ ಸುಮಾರು 30ಕ್ಕಿಂತ 40ರವರೆಗೂ ಸಂಘದ ಸದಸ್ಯರು ನಮ್ಮೊಂದಿಗಿದ್ದರು. ಆದರೆ ಇದೀಗ ಸಂಘದಲ್ಲಿ ಕೆಲವು ಮಂದಿ ಕಾರಣಾಂತರಗಳಿಂದ ಸಂಘದಲ್ಲಿ ಅವರು ಕಾರ್ಯಪ್ರವೃತ್ತರಾಗದೆ ಈಗ ಕೇವಲ 10-12 ಮಂದಿ ಮಾತ್ರ ನಾವು ಸಂಘದಲ್ಲಿ ಕಾರ್ಯಚಟುವಟಿಕೆ ನಡೆಸಿಕೊಂಡು ಬರ್ತಾ ಇದ್ವಿ. ಆದರೆ ಪ್ರಥಮ ವರ್ಷದಲ್ಲಿ ಸುಮಾರು 40 ಯುವಕರು ನಮ್ಮಲ್ಲಿರುವಾಗ ಪ್ರಥಮ ವರ್ಷದಲ್ಲಿ ನಾವು ಪುಸ್ತಕ ಕೊಟ್ಟದ್ದು ಕೇವಲ 60-70 ಮಕ್ಕಳಿಗೆ. ನಂತರದ ವರ್ಷದಲ್ಲಿ 100-120 ಹೀಗೆ ನಮ್ಮ ಸಂಘದ ಸದಸ್ಯರ ಬಲ ಕಮ್ಮಿ ಆಗುತ್ತಿದ್ದರು, ಸಂಘದಿಂದ ಕೊಡುವಂತಹ ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಆಗುತ್ತಾ ಬಂದಿದೆ. ಅದಕ್ಕೆ ನಾನು ಪ್ರಥಮವಾಗಿ ನಮ್ಮನ್ನು ಸೃಷ್ಟಿಸಿದಂತಹ ಭಗವಂತನನ್ನು ಸ್ಮರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೀಗ ಪುಸ್ತಕವನ್ನು ಕೊಡ್ಲಿಕ್ಕಿರೋದು ನಮ್ಮ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ. ಈ ಸಮಾರಂಭ ಮಾಡಿ ಯಾಕೆ ಕೊಡುವುದಂದ್ರೆ ನಮಗೆ ಎಲ್ಲರಿಗೂ ಒಬ್ಬೊಬ್ಬರಿಗೆ ತಂದು ಕೊಡಬಹುದು. ಇಂತಹ ಸಮಾರಂಭಗಳು ಮಾಡಿ ಪುಸ್ತಕವನ್ನು ವಿತರಿಸುವ ಉದ್ದೇಶ ಯಾದ್ ಫೌಂಡೇಶನ್ ಮಲಾರ್ ಇವರಿಗೆ ಹೆಸರು ತಂದು ಕೊಡಲು ಅಥವಾ ಇಲ್ಲಿ ವೇದಿಕೆಯಲ್ಲಿ ನಿಂತಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೂ ನಾವು ಈ ಪುಸ್ತಕವನ್ನು ಈ ತರ ಸಮಾರಂಭ ಮಾಡಿ ಕೊಡುವುದಲ್ಲ. ವಿದ್ಯಾರ್ಥಿಗಳೇ, ಮುಂದಿನ ದಿನಗಳಲ್ಲಿ ನೀವೀಗ ವಿದ್ಯಾರ್ಥಿ ಜೀವನದಲ್ಲಿದ್ದೀರಾ. ಮುಂದಿನ ಜೀವನದಲ್ಲಿ ನೀವು ಕಲಿತು ದೊಡ್ಡವರಾಗಿ ಯಾವುದೋ ಒಂದು ಹುದ್ದೆಯಲ್ಲಿ ಅಥವಾ ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಇರುವಾಗ ನೀವು ಕೂಡ ನಿಮ್ಮ ಮುಂದಿನ ಜನಾಂಗದ ವಿದ್ಯಾರ್ಥಿಗಳಿಗೆ ಇಂತಹ ಸಮಾರಂಭಗಳು ಮಾಡಿ ಉಚಿತ ಪುಸ್ತಕಗಳನ್ನು ವಿತರಿಸುವ ಕಾರ್ಯಕ್ರಮ, ಅದೇ ರೀತಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಕೂಡ ನಮ್ಮನ್ನು ನೋಡಿ ನೀವು ಕಲಿಬೇಕಂತ ಹೇಳಿ ಮಾತ್ರ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ರಿಯಾಜ್ ಗಾಡಿಗದೇವರು ವಹಿಸಿದ್ದಾರೆ. ಅವರಿಗೆ ನಾನು ಸಂಘದ ಪರವಾಗಿ ಹಾಗೂ ಈ ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತದೊಂದು ಇತ್ತೀಚಿನ ಟ್ರೆಂಡ್ ಅದು. ನಾನು ಇಷ್ಟು ಕಲಿತು ಅಷ್ಟು ಸ್ವಾರ್ಥಿಗಳಾಗ್ತಾ ಹೋಗಿ ಕೊನೆ ಹೆಚ್ಚು ಕಲಿತಷ್ಟು ನನ್ನ ಮನೆಯವರು ಬೇಡ ಅನ್ನುವಂಥ ಹಂತಕ್ಕೆ ನಾವು ಬಂದು ನಿಲ್ತೇವೆ. ನನ್ನದೇ ಆದಂಥ ಚಿಕ್ಕದಾದಂಥ ಕುಟುಂಬವನ್ನ ಇಟ್ಟುಕೊಂಡು ನಾನು ಜೀವಿಸುವಂಥದ್ದು ಈಗಿನ ಪದ್ಧತಿ. ನನಗೆ ಕುಟುಂಬ ಬೇಡ, ನನ್ನ ಊರು ಬೇಡ, ನನ್ನ ಮನೆ ಬೇಡ, ನನ್ನ ಗ್ರಾಮ ಬೇಡ, ಯಾವುದು ಬೇಡ, ನಾನು ನನ್ನ ಒಂದು ಚಿಕ್ಕದಂಥ ಸೀಮಿತ ಪರಿಧಿಯೊಳಗೆ ನಾನು ಇರ್ತೇನೆ ಅನ್ನುವಂಥದ್ದನ್ನ ನಮ್ಮ ಶಿಕ್ಷಣ ವ್ಯವಸ್ಥೆ ಇವತ್ತು ರೂಪಿಸ್ತಾ ಉಂಟು ಅನ್ನುವಂಥದ್ದು ಇವತ್ತಿನೊಂದು ಅಪವಾದ. ನೀವೆಲ್ಲರೂ ಕೇಳಿರ್ಬೋದು. ಅದರ ಜೊತೆಗೆ ಮತ್ತೆ ಮುಂದುವರಿದವರು ಹೇಳಿದ್ರು, ಮುಂದೊಂದು ದಿನ ನಾವು ಒಂದು ಹಂತಕ್ಕೆ ಬಂದಾಗ ನನ್ನ ಕೈಯಲ್ಲಿ ಆದಷ್ಟು ಸಹಾಯವನ್ನ
ಅವಶ್ಯಕತೆ ಇರುವವರಿಗೆ ಕೊಡುವಂತಹ ಮನಸ್ಸು ನಮ್ಮದಾಗಬೇಕು ಹೇಳಿ ಅದನ್ನು ತುಂಬ ಗಮನಿಸ್ಬೇಕು ಮಕ್ಕಳ ಮಾತನ್ನ. ನಮಗೂ ಮುಂದೊಂದು ದಿನ ಕಲ್ತೊಂದು ಉದ್ಯೋಗ ಸಿಗುವಂತ ಅವಕಾಶ ಉಂಟು, ಸಮಾಜದಲ್ಲಿ ಒಂದು ಸ್ಥಾನಕ್ಕೆ ಬಂದು ನಿಲ್ತೇವೆ. ನಾವು ನಮ್ಮ ಶಾಲೆಯ ಕಡೆಗೆ ತಿರುಗಿ ನೋಡುವುದಿಲ್ಲ. ನಾನು ಅದನ್ನು ಸ್ವಲ್ಪ ಖಾರವಾಗಿ ಹೇಳ್ತಾ ಇದ್ದೇನೆ. ನಾನು ನನ್ನ ಶಾಲೆಯಲ್ಲೇ ಗಮನಿಸಿದ ಹಾಗೆ ಇವತ್ತು SLC ಫೇಲ್ ಆದ ಮಕ್ಕಳು ನನ್ನ ಹತ್ರ ಬಂದು ಮಾತಾಡುವಷ್ಟು, ಒಂದು ಡಿಗ್ರಿಯೋ BSc MSc ಮಾಡಿದವರು ನಮಸ್ತೆ ಕೊಡ್ಲಿಕ್ಕೂ ಅವ್ರಿಗೆ ಕಷ್ಟ ಆಗ್ತದೆ, ಅವ್ರು ಕೊಡುವುದಿಲ್ಲ, ಅವರು ಅದು ಬೇಕಾಗಿಯೂ ಇಲ್ಲ. ಆ ಮಟ್ಟಕ್ಕಿದ್ದೇವೆ ನಾವು. ಹಾಗಿರುವಾಗ ಇಂತಹ ಒಂದು ಕಾರ್ಯಕ್ರಮದ ಮೂಲ ಆಶಯ ನಮ್ಮಲ್ಲಿ ಆ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಜಾಗೃತಗೊಳಿಸುವಂಥದ್ದು. ಮುಂದೊಂದು ದಿನ ನಾವು ಈ ಹಂತಕ್ಕೆ ಬರ್ತೇವೆ, ಇಲ್ಲಿದ್ದ ಸದಸ್ಯರ ಹಾಗೆ ಒಂದು ಜವಾಬ್ದಾರಿಯುತ ಸ್ಥಾನಕ್ಕೆ ಬರ್ತೇವೆ. ನಾವು ದೊಡ್ಡದಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗದಿದ್ರು ನಮ್ಮ ಈ ಗ್ರಾಮದ ಒಳಗಡೆ ಇಂತಹ ಒಂದು ಕಾರ್ಯಕ್ರಮ, ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವು ಸೇರಿಕೊಂಡು ನಮ್ಮ ಜೀವನವನ್ನು ಸಾರ್ಥಕತೆಯನ್ನು ಕಂಡುಕೊಳ್ಳಲಿಕ್ಕೆ ಒಂದು ಅವಕಾಶ ಇರುವಂಥದ್ದು. ನಾನೀಗ ಹೇಳಿದ ಹಾಗೆ ರಂಜಾನ್ ತಿಂಗಳು ದಾನಕ್ಕೆ ಹೆಚ್ಚಿನ ಮಹತ್ವ ಇರುವಂಥದ್ದು. ಖಂಡಿತವಾಗಿ ಆ ಭಗವಂತ ಮೇಲೆ ನೋಡ್ತಾ ಇರುವಂತಹ ಭಗವಂತ ಎಲ್ಲ ಪುಣ್ಯ ಕಾರ್ಯವನ್ನು ನೋಡ್ತಾ ಇದ್ದಾನೆ. ಇದಕ್ಕಾಗಿ ಶ್ರಮಿಸಿದ ಎಲ್ಲ ಸಂಘದ ಸದಸ್ಯರು, ಅಧ್ಯಕ್ಷರು ಹಾಗೂ ಎಲ್ಲ ಇತರರಿಗೂ ದೇವರ ಆಶೀರ್ವಾದ ಇರಲಿ. ಪಡ್ಕೊಳ್ಳುವಾಗ ಪ್ರತಿ ಸಲವೂ ನಾನು ಅದನ್ನು ಹೇಳ್ತೇನೆ, ಉಚಿತವಾಗಿ ಏನನ್ನು ಪಡ್ಕೊಳ್ಳುವಾಗಲೂ 2 ಸಲ ಆಲೋಚನೆ ಮಾಡಬೇಕು. ನಾನು ಖರೀದಿ ಮಾಡುವಾಗ ಒಂದು ಮಾತ್ರ ಆಲೋಚನೆ ಮಾಡಲಿಕ್ಕೆ, ಇದಕ್ಕೆ ಎಷ್ಟು ಕ್ರಯ, ಎಷ್ಟು ಬೆಲೆ ಉಂಟು, ಎಷ್ಟು ಹೇಗೆ ಉಪಯೋಗಿಸುವ ಅಷ್ಟು ಮಾತ್ರ. ನಾವು ಹೀಗೆ ತಗೊಳ್ಳುವಾಗ ಮತ್ತೆ ಸ್ವಲ್ಪ ಹೆಚ್ಚಿನ ಮೇಲ್ಮಟ್ಟದ ಆಲೋಚನೆಯನ್ನು ಮಾಡಬೇಕು. ಇದಕ್ಕೆ ತಿರುಗಿ ನಾನು ಧನ್ಯವಾದವನ್ನು ಹೇಗೆ ಹೇಳಬಹುದು, ನಾನೇನು ಮಾಡಬಹುದು, ಇದಕ್ಕೆ ಧನ್ಯವಾದವನ್ನು ಯಾವ ರೀತಿಯಲ್ಲಿ ನಾನು ವ್ಯಕ್ತಪಡಿಸಬಹುದು ಅನ್ನುವಂಥದ್ದು ಒಂದೇ ಒಂದು ದಾರಿ. ಅದನ್ನು ಸರಿಯಾಗಿ ಬಳಸಿಕೊಳ್ಳುವಂಥದ್ದು, ಅದರಿಂದ ಏನೋ ಪ್ರಯೋಜನ ಖಂಡಿತವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಿಕ್ಕಲೇಬೇಕು. ನಾನು ಅವ್ರ ಪುಸ್ತಕ ಕೊಡ್ತೀನಿ ಹೇಳುವಾಗ 3 ಸಲ ಆಲೋಚನೆ ಮಾಡಿದೆ. ಅತ್ಯಂತ ಅಗತ್ಯ ಇರುವಂತಹ ಕೆಲವು ಮಕ್ಕಳನ್ನು ನಾನು ಹೆಕ್ಕಿ ಕೊಡ್ತೇನೆ, 15-20 ಮಕ್ಕಳು, ಅವರಿಗೆ ಮಾತ್ರ ಪುಸ್ತಕ ಸಿಕ್ಕಿದ್ರೆ ಸಾಕು. ಉಳಿದವರೆಲ್ಲರೂ ಪಡ್ಕೊಳ್ಳಿಕ್ಕೆ ತಗೊಳ್ಳಿಕ್ಕೆ ಸಾಧ್ಯತೆ ಇರುವವರು ಅದರ ಬದಲಿಗೆ ಶಾಲೆಗೆ ಏನಾದರೂ ಶಾಶ್ವತವಾಗಿ ಉಳಿಯುವಂತಹ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯತೆ ಇದ್ರೆ ನೋಡುವ ಹೇಳಿ ಆಲೋಚನೆ ಮಾಡಿದ್ದೆ. ಮತ್ತು ನನಗೆ ಕಂಡಿದ್ದು ನನ್ನ ಆ ಒಂದು ಸಲಹೆಯಿಂದ ಎಷ್ಟೋ ಮಕ್ಕಳಿಗೆ ತೊಂದರೆ ಆಗಬಹುದಾ ಅನ್ನುವಂತಹ ಒಂದು ಭಯದಿಂದಾಗಿ, ಇಲ್ಲ ಖಂಡಿತ ಪುಸ್ತಕವೇ ಆಗಬಹುದು, ಒಂದಷ್ಟು ಮಕ್ಕಳಿಗೆ ಅದು ಖಂಡಿತವಾಗಿ ಸಹಾಯ ಆಗ್ತದೆ ಅನ್ನೋದಕ್ಕೋಸ್ಕರ ಅದನ್ನು ಒಪ್ಪಿಕೊಂಡೆ. ಮತ್ತೊಮ್ಮೆ ಎಲ್ಲ ಯಾದ್ ಫೌಂಡೇಶನ್ನ ಸದಸ್ಯರಿಗೂ ಅಧ್ಯಕ್ಷರಿಗೂ ನನಗೆ ತುಂಬಾ ಸಂತೋಷ ಕೊಟ್ಟಂತದ್ದು ಅವರು ಕೇಳುವಂತಹ ರೀತಿ. ನಾನು ಅವರಿಗೆ ಸರ್ ಅವರು ಹೇಳಿದ ಹಾಗೆ ಆದರೂ ಆ ಗೌರವ ಭಾವವನ್ನು ಇಟ್ಟುಕೊಂಡು ಅತ್ಯಂತ ಪ್ರೀತಿಯಿಂದ ನಮ್ಮ ಶಾಲೆ ಅನ್ನುವಂತಹ ಭಾವನೆ ಅವರ ಮಾತಲ್ಲಿ ವ್ಯಕ್ತಪಡಿಸ್ತದೆ. ಪ್ರತಿಯೊಂದು ಸಂದರ್ಭದಲ್ಲಿ ಯಾವುದೇ ಸಹಾಯ ಬೇಕಿದ್ರು, ಯಾವುದೇ ಸಲಹೆ ಬೇಕಿದ್ರು ಕೇಳುವಾಗ ನಮ್ಮ ಊರಿನ ಶಾಲೆ ಅನ್ನುವಂಥದ್ದು ಅವರ ಮಾತಿನಲ್ಲಿ ಕಾಣ್ತದೆ. ಆ ಗೌರವ ಭಾವಕ್ಕಾಗಿ ಎಲ್ಲ ಶಾಲೆಯ ಶಿಕ್ಷಕರಿಂದ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ನಾನು ಧನ್ಯವಾದವನ್ನು ಸಲ್ಲಿಸಿಕೊಂಡು, ಉತ್ತಮ ಇದರಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿರ್ಬೋದು, ನೀವು ಕೊಡುವಂಥದ್ದು ಏನಂದ್ರೆ ಆ ಪಡ್ಕೊಳ್ಳೋದಕ್ಕೆ ಬರ್ತಕ್ಕಂಥ ರಿಸಲ್ಟ್ ಅದು ಉತ್ತಮವಾಗಿ ಆಶಿಸಿ ಯಾದ್ ಫೌಂಡೇಶನ್ ಅವರ ಸೇವೆ ಇನ್ನು ಮುಂದೆ ಕೂಡ ಸಮಾಜಕ್ಕೆ ಲಭ್ಯವನ್ನು ಹಾರೈಸಿ ನಾನಾಗಿ ಬಂದು ಮಾತಾಡುವಂತ ಒಂದು ಇಚ್ಛೆ ಇರುವಂತ ಒಂದು ಕಾರ್ಯಕ್ರಮ ಖಂಡಿತವಾಗಿ ಕೂಡ ಈ ಯಾದ್ ಫೌಂಡೇಶನ್ ನಲ್ಲಿ ನಾನು ಒಬ್ಬ ಸಾಮಾನ್ಯ ಸದಸ್ಯನಾಗಿದ್ದೇನೆ. ಆದರೂ ಕೂಡ ಅದು ಹೆಮ್ಮೆಯಿಂದ ನಾನು ಒಬ್ಬ ಸದಸ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾನು ಅಧ್ಯಕ್ಷನಾಗಿ ಬರೀ 2.5 ವರ್ಷ ಆದ್ರೂ ನಾನು ಈ ಯಾದ್ ಫೌಂಡೇಶನ್ ನಲ್ಲಿ ನನ್ನ ಸ್ನೇಹಿತರ ಜೊತೆ ಈ ಸಮಾಜ ಸೇವೆ, ಈ ಒಂದು ಬಡ ಜನತೆಗೆ ಆ ಒಂದು ಕೈ ಹಿಡಿಯುವಂತಹ ಒಂದು ವ್ಯವಸ್ಥೆಯ ಒಂದು ರೂಪದಲ್ಲಿ ನಾನು ನೋಡಿದ್ದು, ಅದನ್ನು ಮನಗಂಡದ್ದು, ಅದನ್ನು ಕಲ್ತದ್ದಂತ ಹೇಳ್ಬೋದು, ಬೇರೇನಲ್ಲ. ಅದು ಈ ಯಾದ್ ಫೌಂಡೇಶನ್ ಸಂಸ್ಥೆಯ ಒಂದು ಸಣ್ಣ ಸದಸ್ಯನಾಗಿ ಸತತ 4 ವರ್ಷಗಳಿಂದ ಅವರ ಜೊತೆ ಸದಸ್ಯನಾಗಿ ಬಂದಿದ್ದೇನೆ. ಬಹಳಷ್ಟು ವಿಚಾರದಲ್ಲಿ ನಾನು ಅವರ ಜೊತೆ ಕಲ್ತಿದ್ದೇನೆ. ಬಹಳಷ್ಟು ವಿಶೇಷತೆಯನ್ನು ಅವರ ಮನದಲ್ಲಿ ಕಂಡಿದ್ದೇನೆ. ಈ ವೇದಿಕೆಯಲ್ಲಿ ಕೂತವ್ರು ನೀವು ಭಾವಿಸ್ಬೋದು, ಖಂಡಿತ ನಮ್ಮ ಹನೀಫ್ ಆಗಿರ್ಬೋದು, ಇರ್ಫಾನ್ ಆಗಿರ್ಬೋದು, ಅನ್ವರ್ ಆಗಿರ್ಬೋದು, ಎಲ್ಲ ಈ 7 ಮಂದಿ 10 ಮಂದಿ ಮುಖಗಳು ನಿಮಗೆ ಕಾಣಬಹುದು. ಯಾರು ಕೂಡ ವೇದಿಕೆಯಲ್ಲಿ ಕೂರುವವರಲ್ಲ. ಈಗ 2 ಶಾಲೆಗೆ ನಾವು ಹೋಗಿ ಬಂದದ್ದು, ಅವರನ್ನು ಒಂದು ಸ್ಟೇಜ್ ಅಲ್ಲಿ ಕೂತ್ಕೊಳಿಸ್ಲಿಕ್ಕೆ ನಮ್ಮ ಕುತ್ತಿಗೆಗೆ ಬರ್ತದೆ. ಅದು ಕೂಡ ನೀವು ಅಷ್ಟು ನಾನು ಉದಾಹರಣೆಯಾಗಿ ಮಕ್ಕಳು ನೀವು ತೋರಿಸ್ತಾ ಇದ್ದೇನೆ. ಒಂದು ಹೆಸರಿಗೋಸ್ಕರ ನಾನು ಸ್ಟೇಜಿಗೆ ಕೂತ್ಕೊಳ್ಬೇಕು, ಒಬ್ಬೊಬ್ಬರನ್ನು ಒಂದು 100 ಸರ್ತಿ ಕರಿಬೇಕು, ಅವರು ಕೂತ್ಕೊಳ್ಬೇಕಾದ್ರೆ. ನಾನು ಲಾಸ್ಟಿಗೆ ಇಲ್ಲಿ ಬರುವಾಗಲೇ ಜೋರು ಮಾಡಿ ಬಂದದ್ದು, ನಾನು ಈ ತರ ಮಾಡಿದ್ರೆ ಬರುವುದಿಲ್ಲ ಅಂತ ಹೇಳಿ. ಅಷ್ಟು ಕೂಡ ನಯ ನಾಜೂಕಿರುವಂತ ಒಬ್ಬ ಸದಸ್ಯರು ಹೆಸರಿಗೋಸ್ಕರ ನಾನು ದೊಡ್ಡ ಎದೆ ತೋರಿಸಿ ವೇದಿಕೆಯಲ್ಲಿ ಕೂತ್ಕೊಳ್ಬೇಕು. ನಾನು ಯಾದ್ ಫೌಂಡೇಶನ್ ಒಬ್ಬ ಅಧ್ಯಕ್ಷ ಅಥವಾ ಒಬ್ಬ ಸಲಹೆಗಾರ ಅಥವಾ ಸಂಘಟನಾ ಕಾರ್ಯದರ್ಶಿ ನಮ್ಮ ಹನೀಫ್ KM ರವರಿದ್ದಾರೆ. ಏನೂ ಪರಿಚಯ ಇಲ್ಲದಾಗೆ ಹಿಂಬದಿಯಲ್ಲಿ ಕೂತ್ಕೊಂಡಿದ್ದಾರೆ. ಬಹಳಷ್ಟು ವಿಚಾರದಲ್ಲಿ ಸೂಕ್ಷ್ಮವಾಗಿ ಯೋಚನೆ ಮಾಡುವಂತ ಒಬ್ಬ ವ್ಯಕ್ತಿ. ಎಲ್ಲ ವಿಚಾರದಲ್ಲಿ ಮುನ್ನುಗ್ಗುವಾಗ ಯಾವ ರೀತಿ ಹೋಗ್ಬೇಕಂತೇಳಿ ಎಲ್ಲರನ್ನು ಒಂದುಗೂಡಿಸಿ
ಏನಾದ್ರೂ ಅದರಲ್ಲಿ ಒಂದು ಘಟನೆ ನಡೆದರೂ ಕೂಡ ಅದನ್ನು ಒಂದುಗೂಡಿಸುವಂತ ಒಬ್ಬ ಶಕ್ತಿಯುಳ್ಳ ಅಂತ ಒಬ್ಬ ನನ್ನ ಸ್ನೇಹಿತ ಅಂತ ಹೇಳ್ಬೋದು ಹನೀಫ್ರವರು ವೇದಿಕೆ ಕರೆದರೂ ಕೂಡ 1 ಕಿಲೋಮೀಟರ್ ದೂರ ಹೋಗಿ ನಿಂತ್ಕೊಳ್ಳುವವರು. ಅವರಿಗೆ ನಾನು ಹೇಳಿದ್ದೇನೆ ಹೈಸ್ಕೂಲಲ್ಲಿ ನೀವು ಬಂದು ಕೂತ್ಕೊಳ್ಳಬೇಕಂತೇಳಿ. ಅದೇ ರೀತಿ ನಮ್ಮ ಸದಸ್ಯರು ಎಲ್ಲರೂ ಕೂಡ ಯಾಕೆ ಮಕ್ಕಳು ನಾನು ಇದನ್ನು ಜಾಸ್ತಿ ಅಂತ ಹೇಳಿ ನೀವು ಭಾವಿಸ್ಬೋದು ನಾನು ಮಾತಾಡೋದು, ಆದ್ರೆ ನನಗೆ ಹೇಳಲೇಬೇಕು. ಬಹಳಷ್ಟು ಖುಷಿ, ನನಗೆ ದುಃಖ, ಖುಷಿಯಲ್ಲಿ ದುಃಖ ಬಂದು ಹೇಳ್ತಾ ಇದ್ದೇನೆ. ನಾನು ಹೆಮ್ಮೆ ಕೂಡ ಪಡ್ತಾ ಇದ್ದೇನೆ. ನಾನು ಇವ್ರ ಜೊತೆ ಇದ್ದೇನೆ, ನನ್ನ ಜೊತೆ ಅವರಲ್ಲ. ನಾನು ಇಂತಹ ಸದಸ್ಯ, ಇಂತಹ ಒಂದು ಸಂಘ ಸಂಸ್ಥೆ ಕಟ್ಟಿದವರು. ಬಹಳಷ್ಟು ವಿಚಾರದಲ್ಲಿ ಯಾದ್ ಫೌಂಡೇಶನ್ ಬೆಳೀತಿರುವಾಗ ಬಹಳಷ್ಟು ಮಕ್ಕಳು, ನೀವು ನಾನು ಪ್ರೈಮರಿಯಲ್ಲಿ ಮಾತಾಡಿದ ರೀತಿ ನಾನು ಇಲ್ಲಿ ಮಾತಾಡುದಿಲ್ಲ. ಯಾಕಂತ ಹೇಳಿದ್ರೆ ಪ್ರೈಮರಿಲಿರುವ ಮಕ್ಕಳಿಗೂ ಇಲ್ಲಿರುವ ಮಕ್ಕಳಿಗೂ ವ್ಯತ್ಯಾಸ ಇದೆ. ನೀವು ಇಲ್ಲಿ ಏನಾದ್ರೂ ನಾವು ಹೇಳಿದ್ರೆ ಅದನ್ನು ಯೋಚಿಸುವಂತಹ ಶಕ್ತಿ ನಿಮ್ಮ ಕೈಯಲ್ಲಿದೆ. ನೀವು 1 ವರ್ಷ ಕಲಿದ್ರೆ ಇಲ್ಲಿ ಫಸ್ಟ್ PUC ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು ನೀವು ಇಲ್ಲಿದ್ದೀರಾ. ನಿಮ್ಮಲ್ಲಿ ಈ ತರ ಈ ಒಂದು ಲಾಸ್ಟ್ ಕಾರ್ಯಕ್ರಮ ಇಟ್ಟದ್ದು ಕೂಡ ಅದಕ್ಕೆ. ಇಲ್ಲಿ ನಮಗೆ ಇವಾಗ ಪ್ರಾಸ್ತಾವಿಕ ಭಾಷಣದಲ್ಲಿ ಕೂಡ ಹೇಳಿದ್ರು ಯಾರಿಗೂ ಕೂಡ ಹೆಸರು ಬೇಡ ಅಂತೇಳಿ. ನಮ್ಮ ಪ್ರಶಾಂತ್ ಸರ್ ಹೇಳಿದ್ರು ಪುಸ್ತಕ ಬೇಡ, ನಾನು ಬೇರೊಂದು ಅವರಿಗೆ ನಾನು ಮಾಹಿತಿ ಕೊಡ್ತೇನಂತೆ ಭಾವಿಸಿದ್ದೆ ಅಂತೇಳಿ. ಖಂಡಿತ ನಮ್ಮ ಅಧ್ಯಕ್ಷರು ನನಗೀಗ ಹೇಳಿದ್ರು ಇಲ್ಲಿ ಕಂಪ್ಯೂಟರ್ ಕೊಠಡಿಗೆ ಚೇರ್ನ ವ್ಯವಸ್ಥೆ ಕೂಡ ಅವರು ಈ ಮುಂಚೆ ಹೇಳಿದ್ದಾರೆ. ಖಂಡಿತ ನಾವು ಅದನ್ನು ಭಾವಿಸಿದ್ದೆವು. ಆದ್ರೆ ನಮ್ಮ ಪ್ರಶಾಂತ್ ಅವರು ಹೇಳಿದಾಗೆ ಇನ್ನು ಮುಂದಿನ ವರ್ಷದಲ್ಲಿ ಅದೇನಾದ್ರೂ ಬದಲಾವಣೆ ನಮ್ಮ ಸಂಘದಲ್ಲಿ ಮೀಟಿಂಗ್ ಅಲ್ಲಿ ಏನಾದ್ರೂ ಮಾಡುವುದಾದ್ರೆ ಖಂಡಿತ ಪ್ರಶಾಂತ್ ಸರ್ ಅವರ ಆ ಒಂದು ಸೂಚನೆ, ಆ ಒಂದು ಮಾಹಿತಿ ನಾವು ಖಂಡಿತ ಅದನ್ನು ನಾವು ಪಡೆದುಕೊಂಡು ನಾವು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮುಂದೆ ಕೊಂಡು ಹೋಗುವಂತ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ವಿಶೇಷವಾದಿ ಮಕ್ಕಳಿಗೆ ಇದೊಂದು ಪಾಠ ಅಂತೇಳಿ ಈಗ ಪ್ರಾಸ್ತಾವಿಕದಲ್ಲಿ ನಿಸಾರ್ ಅವರು ಹೇಳಿದಾಗೆ ಇಲ್ಲಿ ಬೇರೆ 3 ಧರ್ಮದವರಿದ್ದಾರೆ. ನಮ್ಮ ಸಂಘ ಸಂಸ್ಥೆಯಲ್ಲಿ ನಾವು ನೋಡಿ ಅತಿಥಿಯಾಗಿ ನಮ್ಮ ವಿನ್ಸೆಂಟ್ ಲೋಬ್ ಅವರನ್ನು ಕರೆದಿದ್ದೇವೆ. ವಿವೇಕ್ ರೈ ಅವರು ಬಾರದಿದ್ದಕ್ಕೆ ನಮ್ಮೊಬ್ಬ ಸದಸ್ಯ ಬೈಕ್ ಕೊಂಡೋಗಿ ಅವರನ್ನು ಕರ್ಕೊಂಡು ವೇದಿಕೆ ಕೂತ್ಕೊಳ್ಳೋದು ನಮಗೆ ಬೇರೇನಲ್ಲ. ನಾವು ನಿಮಗೆ ಮಾದರಿ ಮಾಡಿ ತೋರಿಸಬೇಕು, ಮಕ್ಕಳಿಗೆ ಅದನ್ನು ಭಾವನೆ ನಿಮಗೆ ಬರಬೇಕು. ನಮ್ಮ ರಿಯಾಜ್ ಅವರು ಉದಾಹರಣೆ ತೋರಿಸೋದಾದ್ರೆ ಅಧ್ಯಕ್ಷರಾಗಿ ಮಕ್ಕಳೇ ಅವರು ಈ ನಮ್ಮ ಯಾದ್ ಫೌಂಡೇಶನ್ ಅಧ್ಯಕ್ಷರು ಪ್ರತ್ಯೇಕವಾಗಿ ಒಂದು ಏನಾದ್ರೂ ಒಂದು ವ್ಯವಸ್ಥೆ ಮೀಟಿಂಗ್ ಅಲ್ಲಿ ಮಾಡಬೇಕಾದ್ರೆ ಮುಖ್ಯ ಬಹುಪಾತ್ರ ಅಧ್ಯಕ್ಷರಾಗಿರ್ತಾರೆ. ಆದ್ರೆ ಅವರಲ್ಲಿ ಒಂದು 10-20 ಚೀಟ್ ಇದ್ದದ್ರಲ್ಲಿ ನಾವು ನೋಡಿದ್ದೇವೆ. ಅದರಲ್ಲಿ 90% ಚೀಟ್ ಮಕ್ಕಳೇ ಬಹುಸಂಖ್ಯಾತ ಹಿಂದೂ ಧರ್ಮದ ಗೌರವಾನ್ವಿತ ಹಿಂದೂ ಧರ್ಮದ ಮಕ್ಕಳ ಚೀಟ್ ನಮ್ಮ ಅಲ್ಪಸಂಖ್ಯಾತ ಅಧ್ಯಕ್ಷರು ಇಟ್ಕೊಂಡು ಬರುವುದಾದ್ರೆ ಬಹಳ ಹೆಮ್ಮೆಯಿಂದ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಹೇಳ್ಕೊಳ್ತಾ ಇದ್ದೇನೆ. ಒಬ್ಬ ಅಲ್ಪಸಂಖ್ಯಾತಗೆ ಹುಟ್ಟಿದಂತ ನಮ್ಮ ಯಾದ್ ಫೌಂಡೇಶನ್ ಅಧ್ಯಕ್ಷರ ಜೇಬಿನಲ್ಲಿ ಒಂದು 20 ಚೀಟ್ ಇಟ್ಕೊಂಡು ಬರುವಾಗ ಅದರಲ್ಲಿ 90% ಬಹುಸಂಖ್ಯಾತ ಮಕ್ಕಳ ಚೀಟನ್ನು ಇಟ್ಕೊಂಡು ಬರುವುದು ಖಂಡಿತವಾಗಿ ಇದನ್ನು ನೀವು ಒಂದು ವೇದಿಕೆಯನ್ನು ಸಾಕ್ಷಿ ಮಾಡಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಇವತ್ತಿನ ಕಾಲಘಟ್ಟ ನಾವು ಜೀವಿಸುವಾಗ ಈ ಸಮಾಜ ಸೇವೆ ಮಾಡುವಾಗಲೂ ಕೂಡ ಅದರಲ್ಲಿ ಸಮುದಾಯ ನೋಡುವಂತ ಬಹಳಷ್ಟು ಸಂಘ ಸಂಸ್ಥೆಗಳು ನೆಲೆನಿರುವಂತಹ ಈ ಒಂದು ಸನ್ನಿವೇಶದಲ್ಲಿ ನಾವು ಒಂದು ಸಣ್ಣ ಮಟ್ಟದಲ್ಲಿ ಪ್ರಾರಂಭವಾದಂತಹ ಯಾದ್ ಫೌಂಡೇಶನ್ ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ಆಕ್ಸಿಡೆಂಟ್ ವಿಚಾರ ನಮ್ಮ ಕಿವಿಗೆ ಬಿದ್ರೆ ನಾನು ಎಲ್ಲಾದ್ರೂ ಒಂದು ಬಿಸಿ ಇದ್ರೂ ಕೂಡ ನನ್ನ 2 ಸದಸ್ಯರಿಗೆ ಫೋನ್ ಮಾಡಿದ್ರೆ 10 ನಿಮಿಷದಲ್ಲಿ ನಾನು ಆಶ್ಚರ್ಯಪಟ್ಟಿದ್ದೇನೆ. ನಾನೇನು ಕತೆ ಇಲ್ಲಿ ಹೇಳುವುದಲ್ಲ, ನಾನು ಅನುಭವಿಸುವುದನ್ನು ಹೇಳಿದ್ದೇನೆ. ನನಗೆ ಗೊತ್ತಾದ 10-15 ನಿಮಿಷದಲ್ಲಿ ಯಾದ್ ಫೌಂಡೇಶನ್ ನ 2-3 ಯಾರಿಲ್ಲದರೂ ಕೂಡ 2-3 ಸದಸ್ಯರು ಆಸ್ಪತ್ರೆಗೆ ಮುಟ್ಟಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ನನಗೆ ಫೋನ್ ಕರೆ ಮುಖಾಂತರ ಚರ್ಚೆ ಮಾಡುವಂತಹ ಸದಸ್ಯರು ನನ್ನೊಟ್ಟಿಗೆ ಆ ಒಂದು ಸಂಘದಲ್ಲಿ ನಾನಿದ್ದೇನೆ ಅಂತ ಹೇಳಿ ಕೂಡ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಎಲ್ಲ ಸದಸ್ಯರು ಒಬ್ರಿಬ್ಬರು ಅಂತಲ್ಲ, ನಾನು ಏನು ಒಂದು ವ್ಯವಸ್ಥೆ ಹೇಳಿದ್ರು ಕೂಡ ಯಾವುದಾದ್ರೂ ಒಂದು ಮನೆಯಲ್ಲಿ ಮರಣ ಆಗಿದೆ ಅಲ್ಲಿ ಹೋಗ್ಬೇಕು, ಅಲ್ಲಿ ರೆಡಿ. ಏನಾದ್ರೂ ಒಂದು ಅಪಘಾತ ಆಗಿದೆ ಅಲ್ಲಿ ರಕ್ತ ಬೇಕು, ಅದಕ್ಕೂ ಕೂಡ ನಮ್ಮ ಸದಸ್ಯರು ಮುಂಚೂಣಿಯಲ್ಲಿ ನಿಂತ್ಕೊಳ್ತಾರೆ ಅಂತ ಹೇಳುವಾಗ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಇದ್ದೇನೆ. ಅವರನ್ನು ಹೊಗಲಿ, ಅವರಿಗೇನು ಸಿಗ್ಲಿಕ್ಕಿಲ್ಲ. ಆದ್ರೂ ಕೂಡ ಮಕ್ಕಳೇ, ನೀವೆಲ್ಲರೂ ಕೂಡ ಇಂತಹ ಒಂದು ಸಂಘ ಸಂಸ್ಥೆಯರು ಬೆಳೆದು ನಿಲ್ಲುವಾಗ ಅವರು ನಮಗೆ ಮಾದರಿ ಆಗ್ಬೇಕು. ಅವರೆಲ್ಲ ವಿಚಾರ ಆದ ಹೋಗಲು ನಾವು ನೋಡ್ಬೇಕು. ಅದರೊಟ್ಟಿಗೆ ಇವು ಕೊಡುವಂತಹ ಪುಸ್ತಕ ಇದು ನೀವೆಲ್ಲರೂ ಕೂಡ ಗಮನವಿಟ್ಟು ಕಿವಿ ಕೊಡಬೇಕು. ಆ ಪುಸ್ತಕ ನಮಗೆ ಇಲ್ಲಿ ಕೂತವರೆಲ್ಲರೂ ಕೂಡ ಸಾಧಾರಣದವರು, ಬಡವರು ನಾನಂತ ಹೇಳಿಕ್ಕೆ ಹೋಗುದಿಲ್ಲ. ಒಬ್ಬ ತಂದೆ ತಾಯಿಗೆ ಪುಸ್ತಕ ಕೊಡೋರೆಲ್ಲ ಇರಬಹುದು, ಆದ್ರೂ ಕೆಲವು ಎಲ್ಲ ಮಕ್ಕಳು ಒಂದೇ ತರ ಇರುವುದಿಲ್ಲ. ಕೆಲವರಿಗೆ ಹೇಳಲಾಗಕ್ಕಾಗದಂತ ಒಂದು ವ್ಯವಸ್ಥೆ ಇರ್ತದೆ. ನಾವು ಅದನ್ನು ಇಂಥವರಿಗೆ ತೆಗಿಲಿಕ್ಕೆ ಆಗ್ತದೆ, ಇಂಥವರಿಗೆ ತೆಗಿಲಿಕ್ಕೆ ಆಗದವರಂತ ವಿಂಗಡಣೆ ಮಾಡದೆ ಎಲ್ಲರಿಗೂ ಕೂಡ ಕೊಡುವಂತ ಒಂದು ದೊಡ್ಡ ಮನಸ್ಸು ಮಾಡಿದ್ದಾರೆ ನಮ್ಮ ಸದಸ್ಯರು. ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸುವಂತಹ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಆ ಪುಸ್ತಕ, ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕೂಡ ಶಾಲೆಗೆ ಹೋಗುವಾಗ ಈ ಪುಸ್ತಕ 1 ವಾರ ಆಗುವಾಗ ಅದರ ಕಿವಿಯೆಲ್ಲ ಮಡಚಿ ಹೋಗಿ
ಒಂದು ವರ್ಷ ಹಾಗೆ ಆದಂತ ವ್ಯವಸ್ಥೆ ನನಗೆ ಗೊತ್ತುಂಟು. ಅದು ಇಲ್ಲಿಯ ಮಕ್ಕಳಂತಲ್ಲ, ನಾವೆಲ್ಲರೂ ಕೂಡ ಅದೊಂದು ನೋಡಿದಂತ ವ್ಯವಸ್ಥೆ. ಅದನ್ನು ಜಾಗೃತೆಯಿಂದ ಆ ಪುಸ್ತಕವನ್ನು ಒಂದು ವರ್ಷ ಬಹಳಷ್ಟು ಚಂದ ಮಾಡಿ, ಕೆಲವು ಮಕ್ಕಳನ್ನು ನಾನು ಶಾಲೆಗೆ ಹೋಗುವ, ನಾನು ಬೇರೆ ಉದಾಹರಣೆ, ನಾನು ನನ್ನ ಏನು ವೈಯಕ್ತಿಕ ಹೇಳಿ ದೊಡ್ಡ ಜನ ಆಗುದಂತ ಭಾವಿಸಬೇಡಿ. ನಾನು ಶಾಲೆಗೆ ಹೋಗುವಾಗ ನನ್ನ ಅಣ್ಣನಿಗೆ ಮತ್ತು ನನಗೆ ಒಂದೇ ಟೈಮಲ್ಲಿ ಪುಸ್ತಕ ಬ್ಯಾಗ್ ತೆಗೆಯುವುದು. ನೀವು ಇದಕ್ಕೆ ಉದಾಹರಣೆ ಹೇಳ್ತಾ ಇದ್ದಾನೆ. ಅಣ್ಣನಿಗೆ ಮತ್ತು ನನಗೆ ಒಂದೇ ಸಮಯದಲ್ಲಿ ಪುಸ್ತಕ ತೆಗೆಯುವುದು ನಮ್ಮ ತಂದೆ. ಲಾಸ್ಟ್ ವರ್ಷ ಮುಗಿಯುವಾಗ ನನ್ನ ಅಣ್ಣನ ಯೂನಿಫಾರ್ಮು, ಅವನ ಬ್ಯಾಗ್ ಮತ್ತು ಅವನ ಪುಸ್ತಕ, ಅದಕ್ಕೂ ಮತ್ತು ನನಗೆ ಆಕಾಶ ಭೂಮಿ ಮತ್ತು ವೆಷ್ಟ. ನನ್ನ ಪುಸ್ತಕ ಏನಿಲ್ಲ, ಅದರ ಬೈಂಡ್ ಒಂದು ಕಡೆ, ಆದರೆ ನನ್ನ ಅಣ್ಣನ ಪುಸ್ತಕ, ನಾನಿದು ಅವನನ್ನು ವೇದಿಕೆ ಇಟ್ಟು ನಿಮ್ಮನ್ನು ಇಲ್ಲಿ ಯಾರಿಗೂ ಭಾವಿಸಬೇಡಿ, ವೈಯಕ್ತಿಕ ವಿಚಾರದಲ್ಲಿ ಮಾತಾಡ್ತಾ ಇದ್ದಾನಂತೇಳಿ ಒಂದು ವ್ಯತ್ಯಾಸವನ್ನು ಈ ಒಂದು ವೇದಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೇನೆ. ನನ್ನ ಕಣ್ಣಾರೆ ಕಂಡಂತ ಒಂದು ಸತ್ಯ ಹೇಳ್ತಾ ಇದ್ದೇನೆ. ಕೊನೆಯ ವರ್ಷ ಬೇರೆ ಮಕ್ಕಳಿಗೆ ಉಪಯೋಗಿಸುವಂತ ಆ ಒಂದು ರೀತಿಯಲ್ಲಿ ಪುಸ್ತಕ ಇಟ್ಟಂತ ವ್ಯವಸ್ಥೆ, ಅದು ಇವತ್ತು ಕೂಡ ಅವನ ಜೀವಮಾನದಲ್ಲಿ ಬೆಳೆಸಿಕೊಂಡು ಬಂದಿದ್ದಾನೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮಕ್ಕಳು ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಿಮ್ಮನ್ನು ಗಮನಿಸ್ತಾರೆ. ನಿಮ್ಮ ಕಾಲು ಚಪ್ಪಲಿಂದ ಹಿಡಿದು ನಿಮ್ಮ ತಲೆಯ ಕೂದಲು ತನಕ ಹೊರಗಡೆ ಇದ್ದಂತ ಪ್ರದೇಶದವರು ಗಮನಿಸಿ. ಶಾಲೆಯಲ್ಲಿ ಪ್ರಶಾಂತ್ ಸರ್ ಅವರು ಲಾಸ್ಟ್ ಸಮಯದಲ್ಲಿ ಅವರ ಸ್ವಂತ ಮಕ್ಕಳು ಕೂಡ ಮಾರ್ಕ್ಸ್ ಕಡಿಮೆ ತೆಗೆದ್ರು ಕೂಡ ಯಾವನೋ ಒಬ್ಬ ಅಧ್ಯಾಪಕ ಕಣ್ಣಲ್ಲಿ ನೀರು ತೆಗಿಲಿಕ್ಕಿಲ್ಲ. ನಿಮ್ಮ ತಂದೆ ತಾಯಿ ಸ್ವತಃ ಕೂಡ ಆ ಒಂದು ಸಂದರ್ಭದಲ್ಲಿ ಆ ಲಾಸ್ಟ್ SLC ಅಲ್ಲಿ ಮಾರ್ಕ್ಸ್ ಕಡಿಮೆ ಆದಾಗ ಕಣ್ಣು ನೀರು ಬಂದಿರಲಿಲ್ಲ. ನಾನು ಅವರ ಸ್ಟಾಫ್ ರೂಮ್, ಅವರ ರೂಮಿಗೆ ಹೋದಾಗ ನಾನು ಆಶ್ಚರ್ಯಪಟ್ಟಿದ್ದೇನೆ. ಸ್ವತಃ ತನ್ನ ಸ್ವಂತ ಮಕ್ಕಳು ಕಲಿಕೆ ವಿದ್ಯಾಭ್ಯಾಸದಲ್ಲಿ ಕಡಿಮೆಯಾದ ಸಂದರ್ಭದಲ್ಲಿ ಯಾವ ರೀತಿ ಅವರಿಗೆ ಆಘಾತವಾದಂಥ ನೋವಾಗ್ತದೆಯೋ ಅದಕ್ಕಿಂತ ದ್ವಿಪಟ್ಟು 2 ಪಟ್ಟಿನಲ್ಲಿ ಅವರ ಕಣ್ಣಲ್ಲಿ ನೀರು ಬಡೋದಾದ್ರೆ ಎಲ್ಲ ಧರ್ಮದ ಸಮುದಾಯದ ಮಕ್ಕಳು ಕಲಿಯುವಂತ ಈ ಶಾಲೆಯಲ್ಲಿ ಅವರು ಕೂಡ ಒಂದು ಗೌರವಾನ್ವಿತ ಬಹುಸಂಖ್ಯಾತ ಧರ್ಮದಂತ ಒಬ್ಬ ಅಧ್ಯಾಪಕರಾಗಿದ್ದಾರೆ. ಇಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಜಾಸ್ತಿ ಇರುವಂತಹ ಈ ಒಂದು ಪ್ರದೇಶದಲ್ಲಿ ಅವರು ಜಾತಿ ಧರ್ಮ ಭೇದ ಇಲ್ಲದೆ ಕಣ್ಣು ನೀರು ಅವರು ತೆಗೆದದ್ದು ನಾನು ಕಣ್ಣಾರೆ ಕಂಡಿದ್ದೇನೆ. ನಮ್ಮ ಟೀಚರ್ಸ್ ಅವರು ಕೂಡ ಹಾಗೇನೆ. ಏನೋ ಒಂದು ಸಾವಿನ ಮನೆಯಲ್ಲಿದ್ದಂಥ ಒಂದು ವಾತಾವರಣ. ಒಂದು ವಾರ ನಾನು ಈ ಶಾಲೆಗೆ ಬರುವಾಗ ಯಾರ ಮುಖದಲ್ಲಿ ನಗುವಿಲ್ಲ. ಇವರು ನಮ್ಮ ಪ್ರಶಾಂತ್ ಅವರು ಕಣ್ಣಲ್ಲಿ ನೀರು ಬರ್ತಾ ಉಂಟು. ಇದು ನಮಗೆ ಉದಾಹರಣೆ ಆಗಬೇಕು. ಅವರು ಅಷ್ಟು ಕಷ್ಟಪಡುವುದಾದ್ರೆ ಮಕ್ಕಳೇ ನಾವೆಲ್ಲ ಅದನ್ನು ಭಾವಿಸಬೇಕು. ನಾವೆಷ್ಟು ಶಿಸ್ತಿನಿಂದ ಇರಬೇಕು. ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಡುವಾಗ ನಾವು ಈ ಶಾಲೆಯ ಮೇಲೆ ಎಷ್ಟೆಲ್ಲ ಗೌರವ ಇಡಬೇಕು. ಆವಾಗಲೇ ನಾನು ಪ್ರಶಾಂತ್ ಸರಿಗೆ ಹೇಳಿದ್ದೇನೆ, ನಿಮ್ಮ ಒಳ್ಳೆಯ ಗುಣಕ್ಕೆ ನೀವು ಮಾಡಿದಂತಹ ಸಾಧನೆಗೆ ನೀವು ಕಷ್ಟಪಟ್ಟಿದ್ದೀರಾ. ಅವತ್ತು ಮೊನ್ನೆ ಒಂದು ಭಾಷಣದಲ್ಲಿ ಅವರು ಹೇಳಿದ್ರು, ನಾನು ಹೇಳಿದ್ದನ್ನು ಖಂಡಿತವಾಗಿ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ. ಅದಕ್ಕೆ ಪ್ರತ್ಯುಪಕಾರವಾಗಿ ಖಂಡಿತ ಅದಕ್ಕೆ ಪ್ರತಿಫಲ ಬರುವ ವರ್ಷ ಸಿಕ್ಕಿಸ್ತದೆ ಅಂತ ಹೇಳಿ ಆ ದೇವರು ಮತ್ತು ಅವರ ಒಳ್ಳೆಯ ಇಲ್ಲಿದ್ದಂಥ ಟೀಚರ್ಸ್ ಎಲ್ಲರೂ ಕೂಡ ಒಳ್ಳೆ ನಿಷ್ಕಲಂಶ ಗುಣದವರು. ಯಾವುದೇ ಜಾತಿ ಭೇದ ಇದ್ದಂಥ ಬಹುಸಂಖ್ಯಾತರಾಗಿ ಇಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇರುವಂತಹ ಈ ಶಾಲೆಯಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಅವರಿಗೆ ಯಾವುದೇ ಶಾಲೆಗೆ ಹೋಗುವಂತ ಒಂದು ವ್ಯವಸ್ಥೆ ಇದ್ರೂ ಕೂಡ ಮೊನ್ನೆ SDMC ಅಧ್ಯಕ್ಷರು ಹೇಳಿದ್ರು 7 ವರ್ಷ ಆದ್ರೆ ಬೇರೆ ಶಾಲೆಗೆ ವರ್ಗಾವಣೆ ಆಗುವಂತ ಒಂದು ವ್ಯವಸ್ಥೆ ಇದೆ. ಅದು ಇದ್ರೂ ಕೂಡ ನಮ್ಮ ಶಾಲೆಯ ಮೇಲೆ ಹೆಮ್ಮೆ ಇಟ್ಕೊಂಡು ನಮ್ಮ ಶಾಲೆಯಲ್ಲಿ ಅವರು ಆ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಆ ಒಂದು ಮನೋಭಾವವನ್ನು ನಾವೆಲ್ಲ ಮಕ್ಕಳೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಯಾವುದೇ ವಿಚಾರ ಧಕ್ಕೆ ಮಾಡದಾಗೆ ಬಹಳಷ್ಟು ಗೌರವ ನಯನ ತೋರಿಸಿ ಆ ಒಂದು ನಾವೆಲ್ಲರೂ ಕೂಡ ತಗ್ಗಿ ಬಗ್ಗಿ ಶಾಲೆಯ ಮಕ್ಕಳಿಗೆ ಕೆಲವೊಂದು ವಿಚಾರ, ನಾನು ಯಾರನ್ನು ಬೆರಳು ತೋರಿಸಿ ಹೇಳುವುದಿಲ್ಲ, ಕೆಲವೊಂದು ವಿಚಾರ ನಮಗೆ ಪ್ರಶಂಸರಾಗಿರ್ಬೋದು ಬೇರೆ ಅವರ ಮುಖಾಂತರ ಅವರು ಯಾವುದು ಕೂಡ ನಮ್ಮ ಹತ್ರ ಸಾಮಾನ್ಯವಾಗಿ ಹೇಳುವುದು ಬಹಳ ಕಡಿಮೆ. ಬೇರೆ ಬೇರೆ ರೀತಿಯಲ್ಲಿ ನಮಗೆ ಗೊತ್ತಾಗ್ತದೆ, ನಮಗೆ ಖಂಡಿತ ನೋವಾಗ್ತಾ ಉಂಟು. ಬೇರೆ ಬೇರೆ ಶಬ್ದವನ್ನು ಬಳಸಿ ನಮ್ಮ ಅಧ್ಯಾಪಕರ ಜೊತೆ ಮಾತಾಡುವಂತ ವ್ಯವಸ್ಥೆ ಅಥವಾ ಅವರ ಆಚರಣೆ ಹೋಗುವಾಗ ನಾವು ಮನೆಯಲ್ಲಿ ಭಾಷಾಡೋ ಮಾತೆಯಲ್ಲಿ ಏನಾದರೂ ಹೇಳುವುದು ಖಂಡಿತ ನಾವು ಯಾವುದು ಕೂಡ ಒಳ್ಳೆದಾಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಗುರುಗಳಿಗೆ ಆ ಒಂದು ಕೊಡುವಂತ ಮರ್ಯಾದೆ ಆ ಒಂದು ಗೌರವ ಕೊಡದೆ ನಾವು ಖಂಡಿತವಾಗಿ ಕೂಡ ನಮ್ಮ ವಿದ್ಯೆ ಅದು ನಮಗೆ ಪ್ರತಿಫಲಿಸುವುದಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೊತ್ತ ಎಲ್ಲ ಮಕ್ಕಳಿಗೆ ಈ ಒಂದು ಕಿವಿ ಮಾತು ನಿಮ್ಮ ಗಮನದಲ್ಲಿ ಇರಲಿ. ಅದರೊಟ್ಟಿಗೆ ಬೈಂಡ್ ಬುಕ್ ಏನಾದ್ರಲ್ಲಿ ಕಮ್ಮಿ ಇಡಬೇಕು, ಬೈಂಡ್ ಶೀಟ್ ಅದರಲ್ಲಿ ಕಡಿಮೆ ಇರಬಹುದು. ನಿಮ್ಮ ಪೋಷಕರಿಗೆ ಅದೊಂದು ಬೈಂಡ್ ತರಿಸಿ ಆದಷ್ಟು ಬೇಗ ಬೈಂಡ್ ಹಾಕಿಸಿ. ಮತ್ತೊಂದು 2 ದಿವಸ ನಾಳೆ ಅಥವಾ ನಾಡಿದ್ದು, ನಾಳೆನೆ ಬರ್ಬೋದು ಬಹುಶಃ, ಕಂಪಾಕ್ಸ್ ಬಾಕ್ಸ್ ಮತ್ತೆ ನಿಮಗೆ ಬೈಂಡಿಗೆ ಹಾಕುವಂತ ಸ್ಟಿಕ್ಕರ್ ನಮ್ಮ ಸಂಘದ ಅಧ್ಯಕ್ಷರು ಅಥವಾ ಸದಸ್ಯರು ಯಾರಾದ್ರೂ ಬಂದು ಇಲ್ಲಿ ಮುಟ್ಟಿಸ್ತಾರೆ. ಬಹುಶಃ ನಾಳೆನೆ ಬರ್ಬೋದು. ಸ್ಟಿಕ್ಕರ್ ಮತ್ತೆ ಕಂಪಾಕ್ಸ್ ಬಾಕ್ಸ್ ನಾಳೆನೆ ಮುಟ್ಟಿಸ್ತಾರೆ. ನೀವು ನಿಮ್ಮ ತಂದೆ ತಾಯಿ ಪೋಷಕರಿಗೆ ಹೇಳಿ ಆ ಒಂದು ಬೈಂಡ್ ವ್ಯವಸ್ಥೆ ಅದಕ್ಕೆ 1 ವಾರ 10 ದಿವಸ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಪುಸ್ತಕ ಮತ್ತೆ ಆಚೆ ಆಗ್ತದೆ, ಮಳೆಯ ಒಂದು ಸಂದರ್ಭ ಇದು. ಆದಷ್ಟು ಬೇಗ ನಾಳೆ ನಾಡಿದ್ರ ಒಳಗೆ ಬೈಂಡ್ ಹಾಕಿ ಅಚ್ಚುಕಟ್ಟಾಗಿ ಇಡುವಂತ ವ್ಯವಸ್ಥೆ ನೀವೆಲ್ಲರೂ ಕೂಡ ಮಾಡ್ಬೇಕಂತ ಹೇಳಿ ಮಕ್ಕಳಲ್ಲಿ ವಿನಂತಿ. ನಮ್ಮ ಸಮಾಜದಲ್ಲಿ ಅನೇಕ
ಇಂಜಿನಿಯರ್ಗಳಿರ್ಬೋದು ಅಥವಾ ಡಾಕ್ಟರ್ಗಳಿರ್ಬೋದು ಅಥವಾ ಹಲವಾರು ಶ್ರೀಮಂತ ಉದ್ಯಮಿಗಳಿರ್ಬೋದು. ಆದರೆ ಅವರೆಲ್ಲರನ್ನು ಸೃಷ್ಟಿಸುವುದು ಗುರುಗಳು. ನೆನಪಿಟ್ಕೊಳ್ಳಿ. ನಾನೀಗ ಹಿಂದೆ ಮಾತಾಡಿದಂತಹ ಫಿರೋಜ್ ಅವರು ಹೇಳಿದಾಗೆ, ನೀವು ಅವಾಚ್ಯ ಶಬ್ದಗಳಿಂದ ಕೆಲವು ವಿದ್ಯಾರ್ಥಿಗಳು ಗುರುಗಳಿಗೆ ನಿಂದಿಸ್ತಾರೆ ಅಂತ ಕೇಳುವಾಗ ನಮಗೆ ಬಹಳ ಮನಸ್ಸಿಗೆ ನೋವಾಯ್ತು. ಯಾಕೆಂದ್ರೆ ನೀವು ನೋಡ್ಬೋದು, ಸಮಾಜದಲ್ಲಿ ಎಷ್ಟೋ ಡಾಕ್ಟರ್ಗಳಿದ್ದಾರೆ ಅಥವಾ ಎಷ್ಟೋ ಲಾಯರ್ಗಳು ಲಕ್ಷಗಟ್ಟಲೆ ಸಂಪಾದಿಸ್ತಾರೆ. ಅವರು ಡಾಕ್ಟರ್ಗಳು ಅಥವಾ ಇಂಜಿನಿಯರ್ಗಳು ಅಥವಾ ಉದ್ಯಮಿಗಳು ಲಕ್ಷಗಟ್ಟಲೆ ಸಂಪಾದಿಸ್ತಾರೆ. ಆದರೆ ಕೇವಲ ಬೆರಳೆಣಿಕೆಯ ಸಂಬಳವನ್ನು ಸ್ವೀಕರಿಸುವಂತಹ ಈ ಗುರುಗಳು ಅವರನ್ನು ಸೃಷ್ಟಿಸಿದವರು. ಆದ್ರೆ ದಯವಿಟ್ಟು ತಮ್ಮ ಗಮನದಲ್ಲಿರಬೇಕು, ಗುರುಗಳಿಗೆ ಎಷ್ಟು ಸ್ಥಾನಮಾನ ಅಂದ್ರೆ ನಮ್ಮ ಹೆತ್ತವರಿಗಿಂತ ಜಾಸ್ತಿ ನಾವು ಸ್ಥಾನಮಾನ ನಮ್ಮ ಗುರುಗಳಿಗೆ ನೀಡಿ ನೀವು ಅವರನ್ನು ಗೌರವಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಇದೊಂದು ಸರ್ಕಾರಿ ಶಾಲೆ. ಆದ್ರೆ ಈ ಸರ್ಕಾರಿ ಶಾಲೆಯ ತರ ಇಲ್ಲ, ಎಲ್ಲ ಖಾಸಗಿ ಶಾಲೆಯನ್ನು ಮೀರಿಸುವ ತರ ಇಲ್ಲಿನ ಅಧ್ಯಾಪಕ ವೃಂದದವರು, ಮುಖ್ಯೋಪಾಧ್ಯಾಯರು ಸೇರಿಕೊಂಡು ಈ ಶಾಲೆಯನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದು ನಿಮ್ಮ ಒಂದು ಆ ಗೌರವವನ್ನು ಉಳಿಸುವುದು ನಿಮ್ಮ ಜವಾಬ್ದಾರಿ ವಿದ್ಯಾರ್ಥಿಗಳೇ.